ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ನಿರೆಂಡು ಭಾರತೀಯ ಕೆಥೋಲಿಕ್ ಯುವ ಸಂಚಾಲನದ ಮುತಾಲಿಕೆಡು 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಾಯಿರು. ನಿವೃತ್ತ ಕಾರ್ಗಿಲ್ ಸೈನಿಕರು ನಾಯಕ್ ಪ್ರವೀಣ್ ಶೆಟ್ಟಿ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. National salute, salute. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल गंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे तव शुभ आशीष मागे. गाहे तव जय गाथा जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ಸಂತೋಷದ ಶುಭಾಶಯಗಳು. ಹಾಗೆ ಸ್ವಾತಂತ್ರ್ಯದ ಬಗ್ಗೆ ಒಂದೆರಡು ವಿಷಯ ಹೇಳಲು ನಾನು ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ದಿವಸವನ್ನು ಭಾರತದ ಮೂಲೆ ಮೂಲೆಯಲ್ಲಿ ಈ ದಿವಸ ವಿಜೃಂಭಣೆಯಿಂದ ಆಚರಿಸುತ್ತಾರೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಅನೇಕರ ಬಲಿದಾನದಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಹಾಗೆ ಮಹಾತ್ಮ ಗಾಂಧೀಜಿಯವರು 2 ಬಾಣವನ್ನು ತಯಾರು ಮಾಡಿದ್ದು, ಒಂದು ಅಹಿಂಸೆ ಮತ್ತು ಸತ್ಯಾಗ್ರಹ. ಇದರಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಹಾಗೆ ಈ ದಿವಸವನ್ನು ನಾನೊಂದು ಸೋಲ್ಜರ್ ಆಗಿ ಒಂದು ವಿಷಯ ಹೇಳ್ತೇನೆ. ಎಲ್ಲರೂ ಪ್ರತಿಯೊಬ್ಬರು ತಮ್ಮಿಂದ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಕೊಟ್ಟರೆ ಅದೊಂದು ಚಾನಲ್ ಆಗ್ತದೆ. ನಾವು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಚಿಕ್ಕವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅದು ಚಾನಲ್ ಆದರೆ ನಮ್ಮ ದೇಶ ನಂಬರ್ 1 ಆಗ್ತದೆ, ರೆಸ್ಪೆಕ್ಟಿವ್ ಕಂಟ್ರಿ ಆಗ್ತದೆ. ಆಮೇಲೆ ಆದಷ್ಟು ಜನ ತಮ್ಮ ಮಕ್ಕಳನ್ನು ಆರ್ಮಿಗೆ ಸೇರಿಸಲು ಟ್ರೈ ಮಾಡಿರಿ. ಯಾಕೆ ಹೇಳಿದರೆ ಆರ್ಮಿಯಲ್ಲಿ ಎಲ್ಲ ಫೆಸಿಲಿಟಿ ಉಂಟು. ದೇಶ ಸೇವೆ ಮಾಡುವ ಚಾನ್ಸಸ್ ಸಿಗ್ತದೆ. ದೇಶ ಸೇವೆಯಲ್ಲಿ ಆರ್ಮಿಗೆ ಸೇರಿಗೆ ದೇಶ ಸೇವೆ ಮಾಡಬೇಕಂತಿಲ್ಲ. ಸಿವಿಲಲ್ಲಿ ಯಾರಿಗೆ ಅದ್ರ ಸಹ ಹೆಲ್ಪ್ ಮಾಡಿದರೆ ಸಹ ಅದು ಸಹ ದೇಶ ಸೇವೆ. ಹಾಗೆ ಒಂದು ಭೂಮಿಯಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ನೋವಿಸಬಹುದು. ಭೂಮಿಯಲ್ಲಿ ಯಾರನ್ನು ಬೇಕಾದರೂ ನೋವಿಸಬಹುದು, ಸೋಲಿಸಬಹುದು. ಆದರೆ ಸೋಲಿನಲ್ಲಿಯೂ ನೋವಿನಲ್ಲಿಯೂ ನಗುವಂಥ ಸೋಲ್ಜರನ್ನು ಯಾವತ್ತೂ ಸೋಲಿಸಲು ಸಾಧ್ಯವಿಲ್ಲ. ಅದಕ್ಕೆ ನೀವೆಲ್ಲ ನಿಮ್ಮ ಮಕ್ಕಳು ಅಣ್ಣ ತಮ್ಮಂದಿರನ್ನು ಆರ್ಮಿಗೆ ಸೇರಿಸಿ ಸೋಲಿಲ್ಲದ ಸರದಾರನಾಗಿ ಮಾಡಿರಿ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯಾನ್ ಪಿಂಟೋ, ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಮೌರಿಷ್ ಮೊಂತೆರೋ, ಬೆಥೆಲ್ ಕಾನ್ವೆಂಟ್ ಸುಪೀರಿಯರ್ ಬೊಕ್ಕ ಐಸಿವೈಎಂ ಸಚೇತಕರು ಸಿಸ್ಟರ್ ಸೆವೆರಿನ್, ಐಸಿವೈಎಂ ಸಚೇತಕರು ಸಿಸ್ಟರ್ ಡೇರಿಲ್ ಡಿಸೋಜಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಐಸಿವೈಎಂ ಸದಸ್ಯರು ಪ್ರಾರ್ಥನೆ ಪಂಡರು. ಪೆರ್ಮನೂರು ಐಸಿವೈಎಂ ಅಧ್ಯಕ್ಷರು ಕುಮಾರಿ ವೆನಿಸಾ ವೆಲ್ವಿಟಾ ಡಿಸೋಜಾ ಎತ್ಕೊಂಡರು. ಕುಮಾರಿ ಅನಿತಾ ಡಿಸೋಜಾ ಸಭೆ ಸ್ಥಾರಿಕೆ ಮಲ್ತೆರು. ಕುಮಾರಿ ಅಶ್ವಿಯಾ ಲಸ್ರಾದೋ ಸೊಲ್ಮೆ ಸಂದಾಯರು.